ಎಲ್ಲ ನನ್ನನ್ನು ಬೈಲಿಕ್ಕೆ ಶುರು ಮಾಡಿದರು. ದಾಲ್ ತಾಕತ್ತಿಜ್ಜಣ್ಣ ಅಂತ. ಒಟ್ಟು ಕೊಡಲಿಕ್ಕೆ ನಾನು ಈ ಊರಿನಲ್ಲಿ ಇಲ್ಲ. ತುಳುವಿನ ಬಗ್ಗೆ ನಾನು ಮಾತಾಡಿದ್ದೆ. ಅದಕ್ಕೆ ಸರಿಯಾಗಿ ನಮ್ಮ ಒಂದು ಸ್ಪೀಕರು ಸಿಕ್ಕಿದ್ದಾರೆ. ಯಾವುದೇ ಆಗಲಿ ನಿಮ್ಮ ಕೈಯಲ್ಲೇ ಆಗಲಿ ಅಂತ ಒಂದು ಹಾರೈಕೆ. ಅವರ ತಲೆಯಲ್ಲಿ ಈ ಪುತ್ತೂರಿನ ಕಂಬಳಕ್ಕಿಂತ ಹೆಚ್ಚಿಗೆ ಬೆಂಗಳೂರು ಕಂಬಳ ಓಡ್ತಾ ಇದೆ. ಬಂಧುಗಳಿಗೆ ಎಲ್ರಿಗೂ ಹೃದಯಾಂತರಾಳದ ನಮನಗಳು. ಬಹುಶಃ ಪುತ್ತೂರಿನ ಇತಿಹಾಸದಲ್ಲಿ ಒಂದು ಶಾಸಕರ ಕಚೇರಿ ಹೇಗೆ ಇರಬೇಕು ಅಂತ ಹೇಳಿ ತೋರಿಸಿಕೊಟ್ಟಂತಹ ಅಶೋಕಣ್ಣನಿಗೆ ಪ್ರಥಮವಾಗಿ ಅಭಿನಂದನೆ. ಆದರೆ ಎಲ್ಲ ನನ್ನನ್ನು ಬೈಲಿಕ್ಕೆ ಶುರು ಮಾಡಿದರು. ಈರೆಗೆ ದಾಲ್ ತಾಕತ್ತಿಜ್ಜಣ್ಣ ಅಂತ. ಆದರೆ ನಿಜವಾಗಿಯೂ ಶಾಸಕರ ಕಚೇರಿ ಎಷ್ಟು ಚೆನ್ನಾಗಿ ಆಗಿದೆ, ಅಷ್ಟೇ ಚೆನ್ನಾಗಿ, ಅಷ್ಟೇ ಸೌಂದರ್ಯದಲ್ಲಿ, ಅಷ್ಟೇ ಜನ ಮೆಚ್ಚುವಂಥ ಕಾರ್ಯಕ್ರಮ ಅಶೋಕ್ರಿಗಳಿಂದ ಶ್ರೀ ಮಹಾಲಿಂಗೇಶ್ವರ ದೇವರು ಮಾಡಿಸ್ಲಿ ಅಂತ ನಾನು ದೇವರಲ್ಲಿ ಬೇಡ್ತಾ ಇದ್ದೇನೆ. ನಾನು ಪ್ರತಿ ಸಲ ಮಾತಾಡೋದು ಬೇಡ, ಎಲ್ಲರೂ ಮಾತಾಡ್ತಾರೆ. ನಾನು ಓಟು ಕೊಡಲಿಲ್ಲ, ಓಟು ಕೊಡಲಿಕ್ಕೆ ನಾನು ಈ ಊರಿನಲ್ಲಿ ಇಲ್ಲ. ಆದ ಕಾರಣ ಅವರೇ ಮಾತಾಡಲಿ ಅಂತ ಹಿಂದೆ ನಿಂತಿದ್ದೆ. ಈ ಬಡಗನ್ನೂರಿಗೆ ಎಲ್ಲೋ ಮಂಡೆ ಕಂಡಿತು. ಆದರೂ ಭಾಳ ಸಮಾಧಾನ ಅಂದರೆ ಇವತ್ತು ಕರ್ನಾಟಕದ ವಿಧಾನಸಭೆ ಒಮ್ಮೆ ಮಾತ್ರ ನಡೆದಿದೆ ಈಗ. ಆದರೂ ಅದರಲ್ಲಿ ಜನ ಮೆಚ್ಚುವ, ಜನರಿಗೆ ಆಕರ್ಷಣೆ ಆಗುವಂತಹ ಪ್ರಮುಖವಾದ ಕಾರ್ಯಕ್ರಮಗಳನ್ನು ಹಾಕಿ ತೋರಿಸಿದಂಥ ಕೆಲಸ ಅಶೋಕ್ ರೈ ಅವರು ಮಾಡಿದ್ದಾರೆ. ಒಂದು ತುಳುವಿನ ಬಗ್ಗೆ ನಾನು ಮಾತಾಡಿದ್ದೆ. ಅದು ಒಂದು ಸ್ವಲ್ಪ ನಾನು ಮಾತಾಡಿ ಕಾಗೋಡಿಗೆ ಸ್ವಲ್ಪ ರಿವರ್ಸ್ ಹೊಡೆದಿತ್ತು. ಆದರೆ ತುಳುವಿನಲ್ಲೇ ಮಾತಾಡಿ ಆ ತುಳುವನ್ನು ವಿಶ್ವಕ್ಕೆ ತೋರಿಸಿದ್ದು ಅಶೋಕ್ ರೈ ಅವರು. ಇನ್ನೊಂದು, ಅದಕ್ಕೆ ಸರಿಯಾಗಿ ನಮ್ಮ ಒಂದು ಸ್ಪೀಕರು ಸಿಕ್ಕಿದ್ದಾರೆ. ಆ ನಮ್ಮ ಸ್ಪೀಕರು ಹಾಗೂ ನಮ್ಮ ಶಾಸಕರು ಒಟ್ಟಿಗೆ ಸೇರಿದರೆ ನಿನ್ನೆವರೊಂದು ಮಾತು ಕೊಟ್ಟಿದ್ದಾರೆ, 6 ತಿಂಗಳೊಳಗೆ 8ನೇ ಪರಿಚ್ಛೇದಕ್ಕೆ ಸೇರಿಸ್ತೇನೆ ಅಂತ. ಅದು ಅದು ಆಗಲಿ ಅಂತೇಳಿ ಪರಿಚ್ಛೇದಕ್ಕೆ ಸೇರಿದ ಮೇಲೆ ಅದಾಗಬೇಕಷ್ಟೆ. ಒಳ್ಳೆಯದಾಗಲಿ, ಯಾವುದೇ ಆಗಲಿ ನಿಮ್ಮ ಕೈಯಲ್ಲೇ ಆಗಲಿ ಅಂತ ಒಂದು ಹಾರೈಕೆ. ಜೊತೆಗೆ ಅವರ ಕಂಬಳ, ಅವರ ತಲೆಯಲ್ಲಿ ಈ ಪುತ್ತೂರಿನ ಕಂಬಳಕ್ಕಿಂತ ಹೆಚ್ಚಿಗೆ ಬೆಂಗಳೂರು ಕಂಬಳ ಓಡ್ತಾ ಇದೆ. ಆ ಬೆಂಗಳೂರು ಕಂಬಳ ಅವರಿಗಾಗಲಿ ನಮಗಾಗಲಿ ಏನು ಪ್ರಯೋಜನ ಆಗುವುದಿಲ್ಲ. ಆದರೆ ಅಶೋಕ್ ರೈ ಏನು ಅಂತ ಎಲ್ಲರಿಗೂ ಗೊತ್ತಾಗುವ ಹಾಗೆ ಆಗ್ತದೆ. ಅಂತಹ ಕಾರ್ಯಕ್ರಮಗಳು ನಿಮ್ಮ ಕೈಯಿಂದ ಹೆಚ್ಚೆಚ್ಚಿಗೆ ಆಗಲಿ. ಸಾಮಾನ್ಯ ಜನರ, ಸಾಮಾನ್ಯ ಕಾರ್ಯಕರ್ತನ ಆ ಒಂದು ಕೆಲಸಗಳು ಅದೇ ರೀತಿ ನಡೀಲಿ. ಎಲ್ಲರ ಮೆಚ್ಚಿನ ಅಶೋಕ್ ರೈ ಆಗುವ ಹಾಗೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವಕಾಶಕ್ಕಾಗಿ ವಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.